ದಿಲ್ಲಿಯ ಎಎನ್ಐ ಸಂಶೋಧಕ ಅಮರನಾಥ ರಾಮಕೃಷ್ಣರನ್ನು ಬಿಜೆಪಿ ಸರ್ಕಾರವು ನೋಯ್ಡಾದ ನ್ಯಾಷನಲ್ ಮಿಷನ್ ಆನ್ ಮ್ಯಾನುಮೆಂಟ್ಸ್ಗೆ ವರ್ಗ ಮಾಡಿದೆ. ಆಡಳಿತದಲ್ಲಿ ವರ್ಗ ಮಾಡುವುದು ಸಹಜವಾದರೂ ಇದು ಮುಖ್ಯವಾಗಿ ತಮಿಳುನಾಡಿನ ಡಿಎಂಕೆ ಸರ್ಕಾರ ಹಾಗೂ ಒಕ್ಕೂಟ ಸರ್ಕಾರದ ನಡುವೆ ತಿಕ್ಕಾಟ ತಂದಿದೆ. ಚುನಾವಣೆ ಬರುತ್ತಿರುವುದರಿಂದ ಬಿಜೆಪಿಯ ಹೊರತಾಗಿ ಬೇರೆಲ್ಲ ಪಕ್ಷಗಳು ವರ್ಗಾವಣೆಯನ್ನು ಖಂಡಿಸಿ ಕೀಳಡಿಗೆ ಜೈ ಎಂದಿವೆ. ಮದುರೈಗೆ ಹತ್ತಿರದ ವೈಗೈ ನದಿಯ ದಡದಲ್ಲಿ ಕೀಳಡಿ ಇದೆ. ಬ್ರಿಟಿಷರ ಕಾಲದಲ್ಲಿ ಇಲ್ಲಿ ಒಂದಷ್ಟು ಉತ್ಖನನ ಆಗಿತ್ತು. 2014ರಿಂದ ಮತ್ತೆ ಉತ್ಖನನ ಆರಂಭವಾಗಿ ಈಗ 11 ಹಂತದ ಅಗೆತ ಮುಟ್ಟಿದೆ. ಇಲ್ಲಿ ಸಿಕ್ಕ 20,000 ಆ ಕಾಲದ ವಸ್ತುಗಳಲ್ಲಿ ಮುಕ್ಕಾಲು ಪಾಲು ವಸ್ತುಗಳು ಸಿಂಧೂ ನಾಗರಿಕತೆಗೆ ಹೋಲುತ್ತದೆ. ಇಲ್ಲಿಯ ಉತ್ಖನನ ನಡೆಸಿದ ತಂಡದ ಮುಖ್ಯಸ್ಥ ಭಾರತೀಯ ಪುರಾತತ್ವ ಸಂಸ್ಥೆಯ ಅಮರನಾಥ್ ರಾಮಕೃಷ್ಣ. ಇದರ ಕಾರ್ಬನ್ ಡೇಟಿಂಗ್ ಕ್ರಿಸ್ತಪೂರ್ವ 585. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಮದುರೈ. ಮಂಗಳೂರಿನ ವಿಜಯ್ ಪಿಯು ಮಾಲ್ನಲ್ಲಿರುವ ಎಲ್ಇಡಿ ಝೋನ್ ಗ್ರಾಹಕರ ಅತ್ಯುತ್ತಮ ಸೇವೆಗೆ ಹೆಸರಾದ ವಿದ್ಯುತ್ ಉಪಕರಣಗಳ ಮಳಿಗೆ. ಹೆಸರಾಂತ ಬ್ರ್ಯಾಂಡ್ಗಳಾದ ಫಿಲಿಪ್ಸ್, ಮ್ಯಾಸ್ಕಾನ್, ಲಾಫೆಟ್, ಎಲ್ಇಡಿ ಲ್ಯೂಮ್ ಇನ್ನೂ ಅನೇಕ ಕಂಪನಿಗಳ ಉತ್ತಮ ಗುಣಮಟ್ಟದ ಉತ್ಪನ್ನಗಳು ನಮ್ಮಲ್ಲಿ ಆಕರ್ಷಕ ಕಡಿಮೆ ದರದಲ್ಲಿ ದೊರೆಯುತ್ತವೆ. ಆಕರ್ಷಕ ಅಲಂಕಾರಿಕ ತೂಗುದೀಪಗಳು, ಎಲ್ಇಡಿ ಶ್ಯಾಂಡ್ಲಿಯರ್ಸ್, ವಾಲ್ ಲೈಟ್ಸ್, ಎಲ್ಇಡಿ ಮಿರರ್ಸ್, ವಾಟರ್ ಹೀಟರ್ಸ್, ಬಿಎಲ್ಡಿಸಿ ಫ್ಯಾನ್ಸ್, ಇದರೊಂದಿಗೆ ಕ್ರಾಂಪ್ಟನ್, ಆಟನ್ಬರ್ಗ್, ಓರಿಯಂಟ್ ಫ್ಯಾನ್ಸ್, ಎಒ ಸ್ಮಿತ್ ಪ್ಯೂರಿಫೈಯರ್ ಸ್ಪರ್ಧಾತ್ಮಕ ಬೆಲೆಯಲ್ಲಿ ದೊರೆಯುತ್ತವೆ. ನುರಿತ ತಜ್ಞರಿಂದ ಸರ್ವಿಸ್ ಕೂಡ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಶೋರೂಮ್ ಎಲ್ಇಡಿ ಝೋನ್ ಅನ್ನು ಸಂಪರ್ಕಿಸಿ.